ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಇಂದ ರಾಜ್ಯಾಧ್ಯಕ್ಷೆಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಜ್ಯೋತಿ ಕೆ ಅಂತ ಇವತ್ತು ರೈತರು ಮಾತ್ರ ರೋಡಲ್ಲಿ ಬೀಳಲ್ಲ. ಈ APMC ಮತ್ತು ಭೂ ಸುಧಾರಣಾ ಕಾಯ್ದೆಯಿಂದ ವಿದ್ಯಾರ್ಥಿ ಮತ್ತು ಯುವಜನರು ಶಿಕ್ಷಣದಿಂದ ಮತ್ತು ಉದ್ಯೋಗದಿಂದ ವಂಚಿತರಾಗಿ ಇವತ್ತು ಬೀದಿಗೆ ಬೀಳ್ತಾರೆ. ನರೇಂದ್ರ ಮೋದಿಯವರು ಹೇಳಿದ್ರು ಪ್ರಧಾನಿ ಮಂತ್ರಿ ಆಗೋಕ್ಕಿಂತ ಮುಂಚೆ 2 ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು. ಇವತ್ತು 2 ಲಕ್ಷ ಉದ್ಯೋಗನೂ ಇಲ್ಲ. ಇರುವಂಥ ಉದ್ಯೋಗಗಳನ್ನೂ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಇವತ್ತು ಕಾರ್ಮಿಕರನ್ನ ಬೀದಿಗೆ ತಳ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ, ಇವತ್ತು ಭತ್ಯೆಗಳಿಲ್ಲ, ಸ್ಯಾಲ್ರಿಯಲ್ಲೂ ಕಡಿತ ಮಾಡ್ತಾ ಇದ್ದಾರೆ. ಇವತ್ತು ಈ ವಿದ್ಯಾರ್ಥಿ ಯುವಜನರು ಮತ್ತು ಕಾರ್ಮಿಕರು ಮಹಿಳೆಯರು ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ರೈತರಿಂದ ನಮ್ಮ ಜೀವನ ನಡೀತಾ ಇದೆ. ಇವತ್ತು ರೈತರು ಈ ದೇಶದ ಬೆನ್ನೆಲುಬು. ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೋಸ್ಕರ ಈ ಒಂದು APMC ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನು ತರಕ್ಕೆ ಹೊರಟಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು. ಇವತ್ತು ನೋಡಿ, ಕೃಷಿ ಸಾಲ ಕೊಡ್ತಾ ಇದ್ದೀವಿ ಬ್ಯಾಂಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದ ಇಟ್ಟು ರೈತರನ್ನ ಆಶೀರ್ವಾದ ಇಟ್ಟು ತಯಾರು ಮಾಡೋನು ಅವನೊಬ್ಬ ರೈತ ಗೋಧಿ ಬೆಳೀತಾ ಇದ್ದಾನೆ, ಅವನಿಗೆ ಸಾಲ ಕೊಡ್ತಿಲ್ಲ, ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಅವನಿಗೆ 108 ದಾಖಲೆಗಳನ್ನ ತಂದು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ನೋಟ್ ಬ್ಯಾನ್ ಮಾಡಿದಾಗ ರೈತರ ಮಕ್ಕಳಿಗೆ 2 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಂತವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅವ್ರ ಮಕ್ಕಳಿಗೆ. ಇವತ್ತು ನೋಡಿ NEP ಅಂತ ತರ್ತಾ ಇದ್ದಾರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ತರ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳನ್ನ ರೋಡಲ್ಲಿ ನಿಲ್ಲಿಸೋವಂಥ ನೀತಿ ಇದು. 2019ರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ತಂದರು, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ತಂದಿದ್ದಾರೆ. ಅದು ಏನಾಯಿತು, 480 ಪುಟಗಳ ರಿಪೋರ್ಟ್ ಏನಾಯಿತು ಅಂತ ಇಂಥವ್ರಿಗೂ ಹೇಳ್ತಿಲ್ಲ. ಈ ವರ್ಷ ತಂದಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ, ಅದನ್ನು ಮರೆಮಾಚುವುದು. ಇದು ಶಿಕ್ಷಕರನ್ನ ಮೆರಿಟ್ ಮೇಲೆ ತಗೊತೀವಿ ಅಂತ ಹೇಳ್ತಾ ಇದ್ದಾರೆ. 66 ಪುಟಗಳಲ್ಲಿ 37ನೇ ಪುಟದಲ್ಲಿ ಹೇಳ್ತಾರೆ ಶಿಕ್ಷಕರನ್ನ ಮೆರಿಟ್ ಮೇಲೆ ತಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಮೀಸಲಾತಿ ಎಲ್ಲೋಗಿದೆ? ಮೀಸಲಾತಿ ಇದರಲ್ಲಿ ತೋರಿಸೇ ಇಲ್ಲ. ಇನ್ನು ವಿದ್ಯಾರ್ಥಿಗಳನ್ನೂ ಹೇಳ್ತಾರೆ ರ್ಯಾಂಕ್ ಮೇಲೆ ತಗೊತೀವಿ ಅಂತ ಹೇಳ್ತಾರೆ, ಅದರಲ್ಲೂ ಮೀಸಲಾತಿ ತೋರಿಸಿಲ್ಲ. ಇವತ್ತು ವಿದ್ಯಾರ್ಥಿನಿಯರು ಗ್ರಾಮೀಣ ಪ್ರದೇಶದಿಂದ ಎಷ್ಟು 50-50 ಬರ್ತಾ ಇದ್ದಾರೆ. ಪುರುಷ ಹೇಗೆ ಓದ್ತಾ ಇದ್ದಾನೋ ಮಹಿಳೆಯೂ ಹಾಗೆ ಓದ್ತಾ ಇದ್ದಾಳೆ. ಇವತ್ತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಹೊರಗುಳಿಯೋದು ಮಹಿಳೆಯರು ಈ ಒಂದು ಶಿಕ್ಷಣ ನೀತಿಯಿಂದ ವಂಚಿತರಾಗ್ತಾರೆ. ಈ ದೇಶದ ರೈತರು ಅನಾಥರು ಅಂತ ಹೇಳಿ ಅವ್ರನ್ನ ಧ್ವನಿ, ಅವ್ರನ್ನ ಒಪಿನಿಯನ್ ಕೇಳಿಲ್ಲದೆ ಪಾರ್ಲಿಮೆಂಟಲ್ಲಿ ಬೆಂಬಲ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಈ ಕಾನೂನುಗಳನ್ನ ಸರ್ವಾಧಿಕಾರಿ ಧೋರಣೆಯಲ್ಲಿ ಈ ಕಾನೂನುಗಳನ್ನ ಪಾಸ್ ಮಾಡಿದ್ದಾರೆ. ನಾವು ಇದನ್ನು ಖಂಡಿಸ್ತಾ ಇದ್ವಿ. ಈ ದೇಶದ ರೈತರಿಗೆ ಏನಾದರೂ ಒಂದು ಅವಮಾನ ಆದರೆ ವಿದ್ಯಾರ್ಥಿಗಳು ನಾವು, ಯುವಜನರು ನಾವು, ಸಾಮಾನ್ಯರು ನಾವು, ಕನ್ನಡಿಗರು ನಾವು ಒಂದಾಗ್ತೀವಿ, ರೈತರ ಪರವಾಗಿರ್ತೀವಿ. ರೈತರಿಗೆ ಯಾವಾಗಲೂ ನಮ್ಮ ಬೆಂಬಲ ಇದೆ. ಇತಿಹಾಸ ಗೊತ್ತಿಲ್ಲದ ಮೋದಿ 1960ರಲ್ಲಿ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಇತ್ತು. ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿನೇ ಈ APMC ಕಾಯ್ದೆಯನ್ನು ತಂದಿದ್ದು. ಸುಮ್ಮನೆ ಆಟ ಆಡೋಕ್ಕಲ್ಲ APMC ಕಾಯ್ದೆಯನ್ನು ತಂದಿದ್ದು. ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಮೋದಿಯವರು ಮೊದಲು ಇತಿಹಾಸವನ್ನು ಫಸ್ಟು ತಿಳ್ಕೊಳ್ಬೇಕು. ಅಂಬಾನಿ ಅದಾನಿಗಳು ಹೇಳ್ದಂಥ ಮಾತನ್ನು ಕೇಳದೆ ಈ ದೇಶ ಅದಾನಿಗಳದಲ್ಲ. ಈ ದೇಶದ 80ರಷ್ಟು ಸಂಪತ್ತು ಕೇವಲ 20ರಷ್ಟು ಜನರ ಕೈಲಿದೆ. ಹಾಗಾಗಿ ಮೋದಿ ಸರ್ಕಾರ ಜನವಿರೋಧಿ ಆದಂತಹ ನಿಲುವನ್ನು ತೆಗೆದು ಹಾಕಿ ಜನಪರವಾಗಿ ಇದ್ದರೆ ಮಾತ್ರ ಅವರಿಗೆ ಉಳಿಗಾಲ. ಇಲ್ಲ ಅಂದರೆ ಎಲ್ಲ ಯುವಜನರು, ಎಲ್ಲ ಯುವಶಕ್ತಿ, ರೈತರು, ದಲಿತರು ಎಲ್ಲರೂ ಒಗ್ಗಟ್ಟಾದರೆ ಮೋದಿ ಬಹಳ ಅಣು ಗಾಳಿಗೆ ತೂರಿ ಹೋಗ್ಬಿಡ್ತಾರೆ. ಜನಶಕ್ತಿ ಮುಂದೆ ಮೋದಿ ಏನೇನು ಅಲ್ಲ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.